ದೇಳಕಟ್ಟೆಯ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯಕ್ಕೆ ಚೆನ್ನೈನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳಿನಿಂದ ಅನುವಾದ ಯೋಜನೆ, ತೊಲ್ಕಾಪಿಯಂವಿಗೆ ಅನುವಾದ ಯೋಜನೆ, ತಿರುಕುರಳ್ ಅನುವಾದ ಯೋಜನೆ, ತಮಿಳಿನಿಂದ ಕೊರಗ ಭಾಷೆಗೆ ಹಾಗೂ ತಮಿಳಿನಿಂದ ತುಳು ಭಾಷೆಗೆ ಅನುವಾದ ಕಾರ್ಯಾಗಾರವು ದೇಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗಡೆ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಡೆಯಿತು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ತಮಿಳು ಭಾಷೆ ಶಾಸ್ತ್ರೀಯ ಭಾಷೆಯಾಗಿ ಮಾನ್ಯತೆ ಪಡೆದಿರುವುದರ ಹಿಂದೆ ತಮಿಳಿನ ಬೆಳವಣಿಗೆಗೆ ಶತಶತಮಾನಗಳಿಂದಲೂ ಚೋಳರು, ಪಲ್ಲವರು, ಪಾಂಡ್ಯರು ಮೊದಲಾದ ರಾಜರುಗಳ ರಾಜಾಶ್ರಯ ಸಿಕ್ಕಿರುವುದು ಪ್ರಮುಖ ಕಾರಣವಾಯಿತು. ತಿರುಕುರಲ್ ಮನುಷ್ಯ ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಅದರಲ್ಲಿ ಜಾತಿ ಧರ್ಮಕ್ಕಿಂತ ಮನುಷ್ಯ ಧರ್ಮಕ್ಕೆ ಮಹತ್ವ ಹೆಚ್ಚು. ನೈತಿಕತೆ ಪಾಲನೆಗೆ ಆದ್ಯತೆಯನ್ನ ನೀಡಲಾಗಿದೆ. ಹಾಗೆಯೇ ಇದು ಕೇವಲ ಗ್ರಂಥಾಲಯದಲ್ಲಿ ಶೇಖರಿಸಿಡುವ ಪುಸ್ತಕವಲ್ಲ, ಇದು ಎಲ್ಲರೂ ತಿಳಿಯಬೇಕಾದ ಪುಸ್ತಕ. ಭಾಷಾ ವಿಂಗಡಣೆ ಇಲ್ಲ. ಅದರಲ್ಲೂ ಈ ಪುಸ್ತಕದಲ್ಲಿ ಅಮೃತತ್ವ ಹಾಗೂ ಒಂದು ರಾಮರಾಜ್ಯದ ಕಲ್ಪನೆ ಅಡಗಿದೆ ಎಂದು ಹೇಳಿದ್ರು. ವೇದಗಳ ಆ ಸಮಕಾಲೀನಾದಂಥ ಒಂದು ವ್ಯಾಕರಣ ಪುಸ್ತಕ ತೋಲ್ಕಾಪಿಯಂ ಪ್ರಾಜೆಕ್ಟ್. ಆ ತೋಲ್ಕಾಪಿಯಂ ಪ್ರಾಜೆಕ್ಟ್ ಅಲ್ಲಿ ಭಾಗವಹಿಸಬೇಕಾದ್ರೆ ತಿಳುವಳಿಕೆ ತುಂಬ ಬೇಕಾಗ್ತದೆ. ಅದಕ್ಕೆ ನಾನು ಮಾತಾಡುವಾಗ ಸಾಹಿತ್ಯ ಅವರಿಗೆ ಇವಳಿಗೆ ನನ್ನ ರಾಜಲಕ್ಷ್ಮಿ ಅವರಿಗೆ ಕೂಡ ಹೇಳಿದೆ, ನೀವು ಸ್ವಲ್ಪ ಓದು ಅಂತ ಆಗ್ತದೆ. ನೀವು ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಓದಿ ಇದನ್ನೆಲ್ಲ ಏನು ಅಂತ. ಅದು ವ್ಯಾಕರಣ ಇರ್ಬೋದು ಅಥವಾ ತಿರುಕುರಲ್ ಇರ್ಬೋದು. ಇದರಲ್ಲಿ ನಮ್ಮಂಥ ಕೇಕುಣ್ಣೆ ಅವರು ಇದ್ದಾರೆ, ಅಥವಾ ಇವರು ಪದ್ಮನಾಭ ಇವರು ಪ್ರೇಮ್ ಕುಮಾರ್ ಇದ್ದಾರೆ. ಸ್ವಲ್ಪ ಏನಾದರೂ ನಮ್ಮ ವಿದ್ಯೆ ಕೂಡ ಇದಾಗ್ತದೆ, ಉತ್ಕೃಷ್ಟತೆಗೆ ಬರ್ತದೆ. ಈ ಕಾರಣದಿಂದ ಅವಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾಳೆ. ತನ್ನಿದಾದ ಸಹಾಯಕವನ್ನು ಅವಳು ಕೂಡ ಕೊಡಲಿಕ್ಕೆ ತಯಾರಿದ್ದಾಳೆ. ಈ ಸಂದರ್ಭದಲ್ಲಿ ಹೇಳಿಕೊಂಡು ಚೆನ್ನೈನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳಿನ ನಿರ್ದೇಶಕ ಪ್ರೊಫೆಸರ್ ಚಂದ್ರಶೇಖರನ್, ಚೆನ್ನೈನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳಿನ ಡಾಕ್ಟರ್ ಅಳುಗುಮುತ್ತು, ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನ ಡಾಕ್ಟರ್ ಪ್ರೇಮ್ ಕುಮಾರ್, ಉಡುಪಿಯ ನಿಘಂಟು ತಜ್ಞ ಡಾಕ್ಟರ್ ಪದ್ಮನಾಭ ಕೇಕುಣ್ಣಾಯರು ಹಾಗೂ ಪ್ರೊಫೆಸರ್ ಡಾಕ್ಟರ್ ರಾಜಲಕ್ಷ್ಮಿ ಭಂಡಾರಿ, ನಿಟ್ಟೆ ವಿಶ್ವವಿದ್ಯಾಲಯದ ಕುಲ ಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಡಾಕ್ಟರ್ ಸಾಯಿಗೀತಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇಳಕಟ್ಟೆ.